ಪತ್ನಿಯನ್ನ ಚಾರ್ಮಿಗಾಗಿ ತೊರೆಯಲಿದ್ದಾರೆ ಎನ್ನುವ ಸುದ್ದಿ ಟಾಲಿವುಡ್ ನಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ತನ್ನ ತಂದೆ ಹಾಗೆ ಚಾರ್ಮಿ ನಡುವಿನ ಸಂಬಂಧದ ಬಗ್ಗೆ ಮಾತನಾಡಿದಂತಹ ಆಕಾಶ್ ಚಾರ್ಮಿಯವರ ಬಗ್ಗೆಯೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಪೂರಿ ಜಗನ್ನಾಥ್ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ಯಾ ಅನ್ನೋ ಒಂದು ಪ್ರಶ್ನೆಗೆ ಒಂದಿಷ್ಟು ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಪೂರಿ ಜಗನ್ನಾಥ್ ಅಂತ ಹೇಳಿದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅಪ್ಪು ಅವರ ಅಭಿಮಾನಿಗಳಿಗಂತೂ ಪೂರಿ ಜಗನ್ನಾಥ್ ಅವರು ಗೊತ್ತೇ ಇದೆ. ಯಾಕಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಅವರ ಮೊಟ್ಟ ಮೊದಲ ಸಿನಿಮಾ ಅಪ್ಪು ಸಿನಿಮಾಗೆ ನಿರ್ದೇಶನ ಮಾಡಿದ್ದೇ ಪೂರಿ ಜಗನ್ನಾಥ್. ಇದಕ್ಕೂ ಮುನ್ನ ಶಿವಣ್ಣನ ಯುವರಾಜ ಹೀಗೆ ಒಂದಿಷ್ಟು ಕನ್ನಡ ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಪೂರಿ ಜಗನ್ನಾಥ್. ಇನ್ನು ಪೂರಿ ಜಗನ್ನಾಥ್ ಅವರ ದಾಂಪತ್ಯದಲ್ಲಿ ವಿರಸ ಬರುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಚಾರ್ಮಿ. ಈ ಚಾರ್ಮಿ ಒಂದು ಕಾಲದಲ್ಲಿ ಬಹು ಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡಿದ್ರು. ಆದ್ರೆ ಪ್ರಸ್ತುತ ಒಂದಿಷ್ಟು ಸಿನಿಮಾಗಳಿಗೆ ಬಂಡವಾಳವನ್ನ ಹೂಡ್ತಾರೆ, ಹಾಗೆ ಕಲಾವಿದರನ್ನ ಇವರು ಸರಬರಾಜು ಮಾಡ್ತಾರೆ. ಹೀಗಾಗಿ ಪೂರಿ ಜಗನ್ನಾಥ್ ಅವರಿಗೆ ಚಾರ್ಮಿ ಅವರು ತುಂಬಾನೇ ಆತ್ಮೀಯರಾಗಿದ್ದಾರೆ. ಹಾಗೆ ಇವರ ಮಧ್ಯೆ ಒಡನಾಟ ಕೂಡ ಏರ್ಪಟ್ಟಿದೆ. ಪೂರಿ ಜಗನ್ನಾಥ್ ಹಾಗೆ ಚಾರ್ಮಿ ಕೌರ್ ಅವರ ಕಾಂಬಿನೇಷನ್ ನಲ್ಲಿ ಅನೇಕ ಸಿನಿಮಾಗಳು ಈಗಾಗಲೇ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲದೆ ಪೂರಿ ಜಗನ್ನಾಥ್ ಅವರ ಮಗ ಆಕಾಶ್ ಅವರ ಮೊದಲ ಸಿನಿಮಾಗೂ ಕೂಡ ಇದೇ ಚಾರ್ಮಿ ಅವರು ಬಂಡವಾಳವನ್ನ ಹೂಡಿದ್ರು. ಅಷ್ಟೇ ಅಲ್ಲದೆ ಇತ್ತೀಚೆಗೆ ತೆರೆಕಂಡಂತಹ ಪೂರಿ ಜಗನ್ನಾಥ್ ಅವರ ಎಲ್ಲಾ ಸಿನಿಮಾಗಳಿಗೂ ಕೂಡ ಚಾರ್ಮಿ ಅವರು ಫೈನಾನ್ಷಿಯಲ್ ಸಹಾಯವನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ತಮ್ಮ ಪತ್ನಿಗಿಂತ ಹೆಚ್ಚಾಗಿ ಚಾರ್ಮಿಯವರ ಜೊತೆಗೆಯೇ ಪೂರಿ ಜಗನ್ನಾಥ್ ಅವರು ದಿನಗಳನ್ನು ಕಳೀತಾ ಇದ್ದಾರೆ. ಹೀಗಾಗಿ ಪತ್ನಿಯನ್ನ ಚಾರ್ಮಿಗಾಗಿ ತೊರೆಯಲಿದ್ದಾರೆ ಅನ್ನೋ ಸುದ್ದಿ ಟಾಲಿವುಡ್ ನಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಈ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದ್ದಂತೆ ಪೂರಿ ಜಗನ್ನಾಥ್ ಅವರ ಪುತ್ರ ಆಕಾಶ್ ಅವರು ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಹಾಗೆ ಆಕಾಶ್ ಅವರ ಈ ಮಾತು ಚಾರ್ಮಿ ಮತ್ತು ಪೂರಿ ಜಗನ್ನಾಥ್ ಅವರ ಮಧ್ಯೆ ಅತೀವವಾದಂತಹ ಬಾಂಧವ್ಯ ಇದೆ ಅಂತ ಹೇಳಲಾಗ್ತಾ ಇದೆ. ತನ್ನ ತಂದೆ ಹಾಗೆ ಚಾರ್ಮಿ ನಡುವಿನ ಸಂಬಂಧದ ಬಗ್ಗೆ ಮಾತನಾಡಿದಂತಹ ಆಕಾಶ್, ನನ್ನ ತಾಯಿ ತುಂಬ ಒಳ್ಳೆಯವರು. ಅಪ್ಪನ ಕಷ್ಟದ ದಿನಗಳಿಂದ ಅವರ ಜೊತೆಯಾಗಿಯೇ ನಿಂತಿದ್ದಾರೆ. ಇವತ್ತು ಅಪ್ಪ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡೋದಕ್ಕೆ ಅಮ್ಮನು ಕಾರಣರಾಗಿದ್ದಾರೆ. ಅವರಿಬ್ಬರು ದೂರವಾಗುವ ಪ್ರಶ್ನೆಯೇ ಇಲ್ಲ. ಯಾರಿಂದಲೂ ಅವರನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಎಂದು ಪರೋಕ್ಷವಾಗಿ ಚಾರ್ಮಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಪೂರಿ ಜಗನ್ನಾಥ್ ಮತ್ತು ಚಾರ್ಮಿಯವರ ಮಧ್ಯೆ ಏನೋ ಒಂದು ನಡೀತಾ ಇದೆ, ಅವರಿಬ್ಬರು ಜೊತೆಯಾಗಿ ಇರ್ತಾರೆ ಅನ್ನೋ ಒಂದು ವಿಚಾರವನ್ನ ಅರಿತಂತಹ ಅಭಿಮಾನಿಗಳು ನಾನಾ ರೀತಿಯಾದಂತಹ ಕಾಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಚಾರ್ಮಿಯವರ ಬಗ್ಗೆಯೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೊಳ್ಳೆ ಸಂಸಾರವನ್ನ ಹಾಳು ಮಾಡಬೇಡಿ, ಇದು ನಿಮಗೆ ಶೋಭೆಯಲ್ಲ ಅಂತ ಆಂಧ್ರದ ಅಭಿಮಾನಿಗಳು ಚಾರ್ಮಿಯವರಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವರ ಮಧ್ಯೆ ಏನು ನಡೀತಾ ಇದೆಯೋ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಪೂರಿ ಜಗನ್ನಾಥ್ ತಮ್ಮ ಪತ್ನಿಗಿಂತ ಹೆಚ್ಚಾಗಿ ಚಾರ್ಮಿ ಕೌರ್ ಅವರ ಜೊತೆಗೆ ಹೆಚ್ಚಾಗಿ ಒಡನಾಟದಲ್ಲಿದ್ದಾರೆ. ಎಲ್ಲೂ ಹೋದ್ರೂ ಕೂಡ ಜೊತೆಯಾಗಿ ಹೋಗ್ತಾರೆ. ಆದರೆ ಕಷ್ಟದ ಕಾಲದಲ್ಲಿ ಯಾರೂ ಇಲ್ಲದಾಗ, ಯಾರೂ ನಂಬದ ಕಾಲಘಟ್ಟದಲ್ಲಿ ಪೂರಿ ಜಗನ್ನಾಥ್ ಅವರ ಬೆನ್ನೆಲುಬಾಗಿ ನಿಂತಿದ್ದು ಚಾರ್ಮಿ ಅಲ್ಲ, ಅವರ ಪತ್ನಿಯೇ. ಇದನ್ನೇ ಆಕಾಶ್ ಅವರು ಹೇಳಿದ್ದು, ಹಾಗೆ ಚಾರ್ಮಿಗೆ ಇಂಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದು. ಅದೇನೇ ಇರಲಿ, ನಡೆದಿದ್ದು ನಡೆದೋಯ್ತು. ಮುಂದೆಯಾದ್ರೂ ಒಂದಾಗಿ ಬಾಳ್ಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಪತ್ನಿಯನ್ನ ಚಾರ್ಮಿಗಾಗಿ ತೊರೆಯಲಿದ್ದಾರೆ ಎನ್ನುವ ಸುದ್ದಿ ಟಾಲಿವುಡ್ ನಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ತನ್ನ ತಂದೆ ಹಾಗೆ ಚಾರ್ಮಿ ನಡುವಿನ ಸಂಬಂಧದ ಬಗ್ಗೆ ಮಾತನಾಡಿದಂತಹ ಆಕಾಶ್ ಚಾರ್ಮಿಯವರ ಬಗ್ಗೆಯೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.